ಎಲ್ಲ ಖುಷಿಯ ನಡುವೆ ಒಂದು ಬೇಜಾರು ಅಪ್ಪು ಸರ್ ಒಂದು ಇದು ಅವ್ರ ಬಗ್ಗೆ ನೀವು ನೆನಪು ಮಾಡ್ಕೊಳ್ಳೋದಾದ್ರೆ? ಒಂದು ಆತ್ಮೀಯ ಸ್ನೇಹಿತರನ್ನ ಕಳ್ಕೊಂಡಿದ್ದೀನಿ ಸರ್. ನಾನೊಬ್ಬನೇ ಅಲ್ಲ, ಇಡೀ ಜಗತ್ತು ಅಂತ ಹೇಳ್ಬೋದು. ಅವ್ರಿಗೆ ವರ್ಲ್ಡ್ ವೈಡ್ ಫ್ರೆಂಡ್ಸ್ ಇದ್ರು ಅಪ್ಪು ಸರ್ಗೆ, ಅದು ತುಂಬ ಚೆನ್ನಾಗಿ ಗೊತ್ತು ನನಗೆ. ಸೊ ಎಲ್ಲರೂ ಒಂದು ಅದ್ಭುತವಾದ ಒಂದು ಸ್ನೇಹ ಜೀವನ ಕಳ್ಕೊಂಡಿದ್ದೀನಿ. ಒಂದು ಆತ್ಮೀಯ ಸ್ನೇಹಿತರನ್ನ ಕಳ್ಕೊಂಡಿದ್ದೀನಿ ಸರ್. ನಾನೊಬ್ಬನೇ ಅಲ್ಲ, ಇಡೀ ಜಗತ್ತು ಅಂತ ಹೇಳ್ಬೋದು. ಅವ್ರಿಗೆ ವರ್ಲ್ಡ್ ವೈಡ್ ಫ್ರೆಂಡ್ಸ್ ಇದ್ರು ಅಪ್ಪು ಸರ್ಗೆ, ಅದು ತುಂಬ ಚೆನ್ನಾಗಿ ಗೊತ್ತು ನನಗೆ. ಸೊ ಎಲ್ಲರೂ ಒಂದು ಅದ್ಭುತವಾದ ಒಂದು ಸ್ನೇಹ ಜೀವನ ಕಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.